ಯಜಮಾನರಿಗೆ ಊರಿಗೆ ಕಂಬಳ ಕ್ಷೇತ್ರಕ್ಕೆ ದೊಡ್ಡ ಒಂದು ಗೌರವದ ಹೆಸರನ್ನು ತಂದುಕೊಟ್ಟಂತಹ ಚೆನ್ನ ಇವತ್ತು ಹಟ್ಟಿಯಲ್ಲಿದ್ದಾನೆ. ಮನೆಯ ಮುಂಭಾಗದಲ್ಲಿ ಇಲ್ಲಿ ಭಾರಿ ದೊಡ್ಡ ಅದ್ದೂರಿಯ ದುಬೈ ಅವರು, ಬೊಂಬೈ ಅವರು, ಊರಿನವರು ಎಲ್ಲ ಸೇರಿ ಇಷ್ಟವರೆಗೆ ಯಾವ ಕೋಣಕ್ಕೂ ಆಗದ ರೀತಿಯ ಒಂದು ಅದ್ದೂರಿಯ, ಅಷ್ಟೇ ಅಭಿಮಾನದ, ಅದ್ದೂರಿ ಎನ್ನುವುದಕ್ಕಿಂತ ಕೂಡ ಅಭಿಮಾನದಿಂದ ಚೆನ್ನನಿಗೆ ಇವತ್ತು ಗೌರವಿಸಿದ್ದಾರೆ. ಇವತ್ತು ನಿವೃತ್ತಿಯನ್ನು ಪಡೀತಾ ಇದ್ರು ಕೂಡ ಅವ್ರು ಹೇಳ್ತಾ ಇದ್ರು, ಕೊನೆ ಹಲ್ಲು ಹೋದ ನಂತರ ಹೆಚ್ಚು ದಿವಸ ಕೋಣಗಳಿರುವುದಿಲ್ಲ ಅಂತ. ಅದಕ್ಕೆ ಆಹಾರವನ್ನು ಕೊಡುವ ಕ್ರಮವೇ ಬೇರೆ. ಪ್ರಾಯಶಃ ಮನೆಯ ಮಕ್ಕಳಿಗೆ ಅಷ್ಟು ಒಳ್ಳೆಯ ರೀತಿಯ ಜಾಗರೂಕತೆಯಿಂದ ಆಹಾರವನ್ನು ಕೊಡುವುದಿಲ್ಲ. ಬಿಟ್ಟ ನಂತರ ಇಲ್ಲಿಂದ ಲಾರಿಗೆ ಹೋಗುವವರೆಗೆ ಯಾರಿಗೂ ಅವಕಾಶ ಕೊಡುವುದಿಲ್ಲ. ಸೀದಾ ಓಡುದು. ಬೇರೆ ಕೋಣಗಳು ಹಾಗೆ ಅಲ್ಲ. ನಾನು ತುಳಸಿ ಕಟ್ಟೆಗೆ ಬಂದು ಒಂದು ಅಡ್ಡ ಬಿದ್ದು, ಅಲ್ಲಿ ಅಡ್ಡ ಬಿದ್ದು, ತುಳಸಿ ಕಟ್ಟೆಗೆ ಅಡ್ಡ ಬಿದ್ದು, ಆ ನಂತರ ಹೋಗುವಂತ ಕ್ರಮ. 75 ಟೀಮ್ನಲ್ಲಿ ಚೆನ್ನನಿಗೆ ಒಂದು ಆದ್ಯತೆ ಸಿಕ್ಕಿದೆ, ಗೌರವ ಸಿಕ್ಕಿದೆ. ಅಂದ್ರೆ ಅದು ಇಡೀ ನಂದಿಕೂರು ಊರಿಗೆ ಸಿಕ್ಕಿದಂತ ಗೌರವ. ಅಡ್ವೆ ನಂದಿಕೂರಿನ ಸುಕುಮಾರ್ ಶೆಟ್ರ ಕೊಂಡೊಟ್ಟು ಮನೆಯ ಮೂಲದ ಮನೆಯ ಇಲ್ಲಿಯೇ ಬಂದಿದ್ದೇವೆ. ಇವತ್ತು ಒಂದು ಕಡೆಯಲ್ಲಿ 31ನೇ ವರ್ಷದ ಅಡ್ವೆ ನಂದಿಕೂರಿನ ಕೋಟು ಚೆನ್ನೆಯ ಜೋಡು ಕರೆ ಕಂಬಳ ನಡೀತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಅಡ್ವೆ ನಂದಿಕೂರಿನ ಕಂಬಳದ ಒಂದು ದಾಖಲೀಕರಣದ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ. ಕಂಬಳ ಪ್ರಾರಂಭ ಎಲ್ಲಿ ಆಯಿತು, ಯಾಕೆ ಪ್ರಾರಂಭ ಆಯಿತು, ಆಮೇಲೆ ಎಲ್ಲೆಲ್ಲಿ ಕರೆಗಳಾಯಿತು ಅಂತ. ಅದರಲ್ಲಿಯೂ ಕೂಡ ಯಜಮಾನರಿಗೆ ಊರಿಗೆ ಕಂಬಳ ಕ್ಷೇತ್ರಕ್ಕೆ ದೊಡ್ಡ ಒಂದು ಗೌರವದ ಹೆಸರನ್ನು ತಂದುಕೊಟ್ಟಂತಹ ಚೆನ್ನ ಇವತ್ತು ಹಟ್ಟಿಯಲ್ಲಿದ್ದಾನೆ. ಯಾಕಂದ್ರೆ ಸುಮಾರು 10-14 ಕಡೆಯಲ್ಲಿ ಬಹುಮಾನಗಳಾಗಿ, ಮೊನ್ನೆ ನರಿಂಗಾಣದಲ್ಲಿಯೂ ಕೂಡ ಬಹಳ ಚಂದ ರೀತಿಯಲ್ಲಿ ಸನ್ಮಾನ ಮಾಡಿದ್ರು. ಆಯ್ಕಳ ಭಾವದಲ್ಲಿ ಸನ್ಮಾನ ಆಗಿತ್ತು. ಅಂದ್ರೆ ಕಂಬಳ ಕ್ಷೇತ್ರಕ್ಕೆ ಹೆಸರು ತಂದದ್ದು ಮಾತ್ರ ಅಲ್ಲ, ಯಾವ ಕೋಣಗಳೊಟ್ಟಿಗೆ ಹಾಕಿದ್ರು ಕೂಡ ಬಹುಮಾನವನ್ನು ಪಡೆಯದೇ ಇರುವಂತಹ ಕೋಣ ಇದಲ್ಲ. ಅದರೊಟ್ಟಿಗೆ ಯಜಮಾನ್ರಿಗೆ, ಊರಿಗೆ, ಆ ಕೋಣಗಳ ಜಾತಿಯಲ್ಲಿಯೇ ಕೂಡ ಸುಮಾರು 20-24 ವರ್ಷ ಪ್ರಾಯದ ಈ ಚೆನ್ನ ಈಗ ಹಟ್ಟಿಯಲ್ಲಿದ್ದಾರೆ. ಇವತ್ತು ನಿನ್ನೆ ದಿನ ಇಲ್ಲಿ ಅವರ ಕಂಬಳದಲ್ಲಿ ಬೇಡ ಅಂತ ಅವರೇ ಹೇಳಿದ ಕಾರಣದಿಂದಾಗಿ ಈ ಮನೆಯ ಮುಂಭಾಗದಲ್ಲಿ ಇಲ್ಲಿ ಭಾರಿ ದೊಡ್ಡ ಅದ್ದೂರಿಯ ದುಬೈ ಅವರು, ಬೊಂಬೈ ಅವರು, ಊರಿನವರು ಎಲ್ಲ ಸೇರಿ ಇಷ್ಟವರೆಗೆ ಯಾವ ಕೋಣಕ್ಕೂ ಆಗದ ರೀತಿಯ ಒಂದು ಅದ್ದೂರಿಯ, ಅಷ್ಟೇ ಅಭಿಮಾನದ, ಅದ್ದೂರಿ ಎನ್ನುವುದಕ್ಕಿಂತ ಕೂಡ ಅಭಿಮಾನದಿಂದ ಚೆನ್ನನಿಗೆ ಇವತ್ತು ಗೌರವಿಸಿದ್ದಾರೆ. ನಮ್ಮ ಪಡುಬಿದ್ರೆಯಲ್ಲಿ ನಡೆಯುವಂತಹ ಡೆಕ್ಕೆ ಬಲಿಯಲ್ಲಿಯೂ ಕೂಡ ನಂದಿಕೂರಿನವರದ್ದು ಆ ಡೆಕ್ಕೆ ಬಲಿ ಅಂತ ಹೇಳಿದ್ರೆ ಅಲ್ಲಿಯ ವೈಭವವೇ ಬೇರೆ, ಅಲ್ಲಿಯ ಹೊರೆ ಕಾಣಿಕೆಗಳೇ ಬೇರೆ, ಅಲ್ಲಿಯ ಶಿಸ್ತು ಎಲ್ಲವೂ ಕೂಡ ಬೇರೆ ಇರ್ತದೆ. ಹಾಗೆ ಒಂದು ಸಂಘಟನಾತ್ಮಕ ಚಾತುರ್ಯ ಇರುವಂತವರು, ನಿಷ್ಠುರವಾದಿ. ಯಾಕಂದ್ರೆ ಎಲ್ಲಿ ನಿಷ್ಠುರ ಇರಬೇಕು ಅಲ್ಲಿ ನಿಷ್ಠುರ ಇರಬೇಕು ಅಂತವರ ಹಟ್ಟಿಯಲ್ಲಿ ಇವತ್ತು ನಾವು ಚೆನ್ನನಿಗೋಸ್ಕರ ಇಲ್ಲಿದ್ದೇವೆ. ದಾಖಲೀಕರಣ ಮಾಡುವಂತಹ ಸಂದರ್ಭದಲ್ಲಿ ಮೊದಲ ಸಾಲಿನಲ್ಲಿ ಮೊದಲ ಹೆಸರು ಬರುವಂತದ್ದು ಚೆನ್ನಂದು. ಮೊನ್ನೆ ನಮ್ಮ ನರಿಂಗಾಣದಲ್ಲಿ ಮಾಡಿದಾಗಲೂ ಕೂಡ ಚೆನ್ನನಿಗೆ ಮೊದಲು ಸನ್ಮಾನ ಮಾಡಿ ಉಳಿದ ಕೋಣಗಳಿಗೆ ಮತ್ತೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ಇದು ಇವತ್ತು ನಿವೃತ್ತಿಯನ್ನು ಪಡೀತಾ ಇದ್ರು ಕೂಡ ಅವ್ರು ಹೇಳ್ತಾ ಇದ್ರು, ಕೊನೆ ಹಲ್ಲು ಹೋದ ನಂತರ ಹೆಚ್ಚು ದಿವಸ ಕೋಣಗಳಿರುವುದಿಲ್ಲ ಅಂತ. ಅದಕ್ಕೆ ಆಹಾರವನ್ನು ಕೊಡುವ ಕ್ರಮವೇ ಬೇರೆ. ಪ್ರಾಯಶಃ ಮನೆಯ ಮಕ್ಕಳಿಗೆ ಅಷ್ಟು ಒಳ್ಳೆಯ ರೀತಿಯ ಜಾಗರೂಕತೆಯಿಂದ ಆಹಾರವನ್ನು ಕೊಡುವುದಿಲ್ಲ. ಹಟ್ಟಿಯಲ್ಲಿ ಇದ್ರೂ ಕೂಡ ನಮಗೆ ಅದು ಗೌರವ. ಯಾಕೆಂದರೆ ಇವ್ರು ಯಾರು ನನ್ನ ಹತ್ರ ಹೇಳಲಿಲ್ಲ. ಒಂದು ಕಡೆ ಕಾರ್ ಹೋಗ್ತಾ ಇರುವಾಗ ಪೊಲೀಸ್ನವ್ರು ನಿಲ್ಲಿಸಿದ್ರಂತೆ. ಪೊಲೀಸ್ನವ್ರು ನಿಲ್ಲಿಸಿ ಎಲ್ಲ ತಪಾಸಣೆ ಮಾಡಿ ಫೈನ್ ಹಾಕ್ತಾಯಿದ್ರು. ಅಷ್ಟೊತ್ತಿಗೆ ಇವರ ಕಾರ್ನಲ್ಲಿ ಚೆನ್ನಂದು ಫೋಟೋ ಬೋರ್ಡ್ ಏನಾಯ್ತು. ಚೆನ್ನನ್ನು ನೋಡಿ ಇದು ಯಾರು ಅಂತ ಕೇಳಿದಾಗ ಅದು ನಮ್ಮ ಮನೆಯ ಅವರ ಮಗ ನಾನು ಅಂತ ಹೇಳಿದ್ರಿಂದ ಹೋಗ್ಲಿ ಕಾರ್ ಮುಂದೆ ಹೇಳಿದ್ರಂತೆ. ಅಂದರೆ ಒಂದು ಕೋಣ ಮಾನವನಿಗೂ ಪ್ರಾಣಿಗೂ ಎಷ್ಟು ರೀತಿಯ ಒಂದು ಅವಿನಾಭಾವ ಸಂಬಂಧ ಇದೆ ಅಂದರೆ ಆ ಹೆಸರನ್ನು ಕೇಳಿ ಅವ ಪೊಲೀಸ್ ಇಲಾಖೆಯವರು ಕೂಡ ಮುಂದೋಗ್ಲಿ ಅಂತ ಯಾವ ಕಂಬಳಕ್ಕೂ ಹೋದ್ರೂ ಕೂಡ ಗೇಟ್ನಲ್ಲಿ ನಿಲ್ಲಿಸ್ತಾರೆ. ಈ ನಮ್ಮ ಒಂದು ಕಾರ್ ಹೋದ್ರೆ ಚೆನ್ನನ ಸ್ಟಿಕ್ಕರ್ ಇದ್ರೆ ಹೋಗ್ಲಿ ಅಂತ ಹೇಳ್ತಾರೆ, ನಿಲ್ಲಿಸ್ತಾರೆ. ಮತ್ತೊಂದು ನಾನು ಇಲ್ಲಿ ನೆನಪಿಸಲೇಬೇಕು, ಇವತ್ತು ಕೂಡ ಅವರ ಮಗಳ ಮದುವೆಗೆ ನಾನು ಬಾಂಬೆಗೆ ಹೋಗಿದ್ದೆ. ಹಿಂದೆ ತಿರುಗಿ ಬರುವಾಗ ಇಂಡಿಯನ್ ಏರ್ಲೈನ್ಸ್ ಸ್ವಲ್ಪ ಲೇಟ್ ಆಯಿತು. ಫ್ಲೈಟ್ ಮೂಡಿಗೆ ಹಾಕಲಿಲ್ಲ. ನಾನು ಒಂದು 4 ಕಾಲ್ಗಳು ಬರ್ತಾಯಿತ್ತು, ಮಾತಾಡ್ತಾ ಇದ್ದೆ. ಅಲ್ಲಿ 2 ಜನ ಮುಂದೆ ನಿಂತವರು ಎದ್ದು ನಿಂತು ಹಿಂದೆ ನೋಡ್ತಾ ಇದ್ದಾರೆ. ನಾನು ಕೂಡ ಹಿಂದೆ ನೋಡಿದೆ, ಯಾರು ಇರ್ಬೋದು ಅಂತ. ಮತ್ತೆ ನೋಡುವಾಗ ನನ್ನನ್ನೇ ನೋಡಿದ್ದವರು. ಕಡಂಬರಲ್ವಾ ಸರ್ ಅಂತ ಹೇಳಿದ್ರು. ಹೌದು ಅಂತ ಹೇಳಿ, ಅಲ್ಲ ನಿಮ್ಮ ಸ್ವರದಲ್ಲಿ ನಾವು ಕಂಡು ಹುಡುಕಿದ್ದೇವೆ ಅಂತ ಹೇಳಿ ಮತ್ತೆ ನೋಡುವಾಗ ಅವರು ಹೋಲ್ಸೇಲ್ ಡ್ರೈ ಫ್ರೂಟ್ಸ್ ಇಂಪೋರ್ಟ್ ಎಕ್ಸ್ಪೋರ್ಟ್. ಇವತ್ತು ಕೂಡ ನನ್ನ ಮನೆಗೆ ಆ ಕಾರಣದಿಂದಾಗಿ ಅಲ್ಲಿ ಹೋಗಿ ಬಂದಾಗ ನನಗೆ ಅವರು ಏರ್ಪ್ಲೈನಲ್ಲಿ ಸಿಕ್ಕಿದ ಕಾರಣದಿಂದಾಗಿ ದೊಡ್ಡ 2 ಬಾಕ್ಸ್ಗಳು ಪ್ರತಿ ವರ್ಷ 2 ಬರ್ತದೆ. ಕಡಂಬರೆ ಐಡಿಯಲ್ಡ್ ಒಂಜಿ ಪಾರ್ಸೆಲ್ ಬರ್ಕೊಂಡು ಅಂತ ನಾನು ಯಾವತ್ತೂ ನೆನಪಿಸೋದು ಉಂಟು. ಡ್ರೈ ಫ್ರೂಟ್ಸ್ ಮನೆಯಲ್ಲಿ ಬಂದವರಿಗೆಲ್ಲ ಕೊಡ್ತೇನೆ. ಇದು ಕಾರಣ ನಮ್ಮ ಕಂಬಳದಿಂದಾಗಿ ನಮಗೆ ಬಂದಂಥ ಗೌರವ ಅಂಥೇಳಿ. ಹಾಗೆ ನಿನ್ನೆ ಅಶೋಕ್ ರೈಗಳು ಹೇಳಿದರು, ಭಾಳ ಖುಷಿ ಆಯ್ತು ನನಗೆ. ನಮ್ಮಿಂದ ಕಂಬಳಕ್ಕಲ್ಲ, ಕಂಬಳದಿಂದ ನಮಗೆ ಗೌರವ ಬಂದಿದೆ ಅನ್ನುವ ಕಾರಣಕ್ಕಾಗಿ. ಮತ್ತು ನಮಗೆ ಅದು ಪಡೀಲಿಕ್ಕೂ ಗೊತ್ತಿರಬೇಕು. ಇನ್ನು ಚೆನ್ನನಂಥ ಕೋಣ ಹಟ್ಟಿಯಲ್ಲಿ ಬರಬೇಕು ಅಂತಾದರೆ ಅದಕ್ಕೊಂದು ಪೂರ್ವ ಪುಣ್ಯದ ಯಾವುದೋ ಒಂದು ಬಾಂಧವ್ಯ ಇದೆ. ಎಲ್ಲ ಕೋಣಗಳು ಹಾಗಿರುವುದಿಲ್ಲ. ಇದು ಬಿಟ್ಟ ನಂತರ ಇಲ್ಲಿಂದ ಲಾರಿಗೆ ಹೋಗುವವರೆಗೆ ಯಾರಿಗೂ ಅವಕಾಶ ಕೊಡುವುದಿಲ್ಲ. ಸೀದಾ ಓಡುದು.
ಬೇರೆ ಕೋಣಗಳು ಹಾಗೆ ಅಲ್ಲ. ನಾನು ತುಳಸಿ ಕಟ್ಟೆಗೆ ಬಂದು ಒಂದು ಅಡ್ಡ ಬಿದ್ದು ಇಲ್ಲಿ ಅಡ್ಡ ಬಿದ್ದು, ಅಲ್ಲಿ ಅಡ್ಡ ಬಿದ್ದು, ತುಳಸಿ ಕಟ್ಟೆಗೆ ಅಡ್ಡ ಬಿದ್ದು ಆ ನಂತರ ಹೋಗುವಂಥ ಕ್ರಮ. ಆ ಅಡ್ಡ ಬೀಳುವಂಥ ಕ್ರಮವನ್ನು ನೋಡಿದ್ರು ಕೂಡ ಮನುಷ್ಯರಿಗೂ ಕೂಡ ಅಷ್ಟು ಒಳ್ಳೆಯ ಬುದ್ಧಿ ಇರಲಿಕ್ಕಿಲ್ಲ. ಹಾಗಾಗಿ ಈ ಅಡ್ವನದಿಕೂರಿನ ಡಾಕ್ಯುಮೆಂಟೇಷನ್ನ ದಾಖಲೀಕರಣದ ಸಂದರ್ಭದಲ್ಲಿ ಕೊಳಚೂರು ಕೊಂಡೊಟ್ಟು ಮನೆತನ, ಹಾಗೇ ಅವರ ಕೋಣ, ಅವರು ಕಂಬಳವನ್ನು ಅಥವಾ ಇತರ ಯಾವುದೇ ರೀತಿಯಲ್ಲಿ ಸಂಘಟಿಸಿದಂಥ ಸಂಘಟನಾತ್ಮಕ ಶಕ್ತಿ ಎಲ್ಲವೂ ಕೂಡ ಇತರರಿಗೆ ಮಾದರಿಯಾಗಿ ಬರಬೇಕು. ಮೆರವಣಿಗೆಯ ಸಂದರ್ಭದಲ್ಲಿ ಒಂದು 100 ಟ್ಯಾಬ್ಲುಗಳು ಬಂದ ಬೇರೆ ಬೇರೆ ಇದ್ದಾಗ ಆ ಮೆರವಣಿಗೆಯಲ್ಲಿ ಕೂಡ ಒಂದು ಟ್ಯಾಬ್ಲು ಚೆನ್ನ ಅದಕ್ಕೆ ಅವರು 3ನೇ ಸ್ಥಾನದಲ್ಲಿ ಅದನ್ನು ಗುರುತಿಸಿಕೊಂಡಿದ್ದಾರೆ. 75 ಟೀಮಿನಲ್ಲಿ ಚೆನ್ನನಿಗೆ ಒಂದು ಆದ್ಯತೆ ಸಿಕ್ಕಿದೆ, ಗೌರವ ಸಿಕ್ಕಿದೆ ಅಂದರೆ ಅದು ಇಡೀ ನಂದಿಕೂರು ಊರಿಗೆ ಸಿಕ್ಕಿದಂಥ ಗೌರವ, ಮನೆತನಕ್ಕೆ ಸಿಕ್ಕಿದಂಥ ಗೌರವ ಇಲ್ಲಿ ನೆನಪಿಸಲೇಬೇಕು. ಯಾಕಂದರೆ ಸುಕುಮಾರ್ ಶೆಟ್ಟರು ಇಷ್ಟು ನೋಡಿದ್ದಾರೆ ಅಂದರೆ ಅವರ ಶ್ರೀಮತಿಯವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆವತ್ತು ಕೂಡ ನೆನಪಿಸಿದೆ. ಯಾಕೆಂತ ಕೇಳಿದರೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ತಡೆದುಕೊಂಡಿದ್ದಾರೆ, ಸಹನೆಯಿಂದ ತಡ್ಕೊಂಡಿದ್ದಾರೆ. ಇದು ಬಹಳ ಮುಖ್ಯ. ಯಾಕಂದ್ರೆ ಅವರಿಗೂ ಕೂಡ ಬಹಳ ಪ್ರೀತಿ, ಮಗ ಅವರಿಗೂ ಕೂಡ ಅಷ್ಟೇ, ಇಡೀ ಊರಿನವರಿಗೆ, ಅವರ ಬಂಧು ಬಳಗಕ್ಕೆ ನಮ್ಮ ಸುಕುಮಾರ ಶೆಟ್ಟರು ಚೆನ್ನ, ಅದು ಬಹಳ ಮುಖ್ಯವಾದ.